ಮಾಲತಿ ನಿಮ್ಮ ಊರಿನ ಹೆಸರು ಹೇಳಿ. ಮಾಲತಿ ಮನೆ ಹೊಸತೋಟ, ಸುಮಾವತಿ, ಉಮಾವತಿ, ಚಂದ್ರಾವತಿ, ಕನ್ಯಾ, ಮಂಜುಳಾ, ಹೇಮಲತ. ಈ ಟೀಮ್ ಏ ಪಡಿಗಳು ಮಾಡ್ತಾರೆ ಇದಕ್ಕೋಸ್ಕರ ಮಾತ್ರ ಬಂದು ಬೇತವನ್ನ ಹೋಗ್ತಾರೆ. ಸಿಡಿ ಇರುವಂತದ್ದು ಊರಿನಲ್ಲಿ ಯುವಕರು ಒಂದು ಪಂದ್ಯಾಟ ಮಾಡಿದಾಗ ನಾವು ಬಂದು ಹಗ್ಗವನ್ನು ಎಳಿತೇವೆ. ತಾಕತ್ತಿರ್ಬೇಕ್ರಿ, ಕಮ್ಮಿ ಇರ್ಬೇಕು. ಒಂದು ತಂಡ ಬೇರೆ ಬೇರೆ ಕಡೆಗೆ ಲೋಕ ಇಡೀ ಬೋರ್ಡ್ ನೋಡ್ಲ. ನಮ್ಮ ಊರಿನಲ್ಲಿ ಪಂದ್ಯಾಟ ಆದಾಗ ನಮ್ಮ ರಾತ್ರಿ ಒಟ್ಟು ಕೊಂಚ ಜವಣರು ಕಾಲದಿಗೆ ಪೋಯಿದ್ದು ಬಂದಾಗ ಸೆಟ್ ಮಲ್ಪರ ಭಾರಿ ಕಷ್ಟ. ಅಂಚಿನಲ್ಪ ಏನ್ ಮಜಾನ ಸುಲಭ ಅಂಡ ಏರಿದೆ ಸೆಟ್ ಮಲ್ತಾರೆ ಇರಕ್ಕ ಹೆಂಗ್ ಪೂರ ಬತ್ತೆ ಇರತ್ತ ಬರ್ಪರಾಡೆ ಮುಟ್ಟ ಕಂಟೆಲಿಗೆ ಬರ್ತದು ಪೂರ ಅಡಿಯಾದಿದ್ದಾರೆ. ಒಂದು ದೊಡ್ಡ ಚಪ್ಪಾಲೆ ಕೊಡ್ಬೇಕು ಇವರಿಗೆ. ಸುರಾಬಿ ಅಂದ್ರೆ ಏನದು? ಸಂಗಮ, ಸ್ತ್ರೀ ಶಕ್ತಿ ಸಂಘ. ಸೂಪರ್ ಅಭಿನಂದನೆ ಸಲ್ಲಿಸ್ತಾ ಇದ್ದಾವ. ಯಾವ ಟೀಮ್ ಅದರಲ್ಲಿ 2-1 ಟೀಮ್ ನೀವು ಎಳಿಲೇಬೇಕಲ್ವಾ? ಗ್ಯಾರಂಟಿ ಕಾನ್ಫಿಡೆಂಟ್ ಉಂಟ ವೈಪೋಲಿಂದ ಇವಾಗ ವೈಪಂದ ಈತಿ ಜನ ನಿಕ್ಲ ಊರ್ದಾಗ್ಲು ಸಪೋರ್ಟ್ ಮಾಡಿ ಹುಡುಗರ ಬುಡೇರ ನಿಕ್ಲಿ. ಅಭಿನಂದನೆಗಳು ಮೇಡಮ್. ಈಗ ನೇರವಾಗಿ ಬರ್ತಾ ಇದ್ದಾರೆ. ನೇರವಾಗಿ ಹೆಸರನ್ನು ಹೇಳಬೇಕು. ಲತಾ, ಪವಿತ್ರ, ಬಾಬಿ, ಪ್ರತಿಮಾ, ಶೋಭಾ, ಯಶೋಧ, ಅಶ್ವಿನಿ, ತೀರ್ಥಲತಾ, ಸುಚಿತ್ರ, ಹೇಮಾ, ಪ್ರಿಯಾ, ಗೀತಾ, ಜ್ಯೋತಿ, ರಂಜು, ಕುಸುಮ, ಹೇಮಾವತಿ, ಪುಷ್ಪ. ಪಕ್ಕ ಗೊತ್ತಿದ್ದೆ ನಾನು ಗೆಲ್ಪ. ಒಂದು ಕಾಲೇಜಿ ಬಂಡ ಅಲ್ಲೆಲ್ಲ ಹುಡುಗಿಯರ ಒಟ್ಟಿಗೆ ಇರ್ತಾರೆ. ತಂಡವನ್ನ ಕಟ್ಬೋದು ಸುಲಭ. ಹಾಗಂತ ಹೇಳಿ ಒಂದು ಸಂಸಾರವನ್ನ ಸಾಗಿಸಿಕೊಂಡು ಅವರ ಮನೆಯವರ ಅನುಮತಿಯನ್ನ ಕೇಳಿಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಯಾವತ್ತು ಕೂಡ ಹಗ್ಗ ಜಗ್ಗಾಟ ಅಂದ್ರೆ ಒಬ್ಬನಿಂದ ವಿನ್ ಆಗುದಿಲ್ಲ, ಆದ್ರೆ ಒಬ್ಬನಿಂದ ಸೋಲುತ್ತೆ. ಇವತ್ತು ಕೇರಳದ ಕೆಲವು ತಂಡಗಳು ಬರಲಿಲ್ಲ. ಕಾರಣ ಏನಂದ್ರೆ 74 hours ಒಳಗಡೆ ಇರುವಂತಹ RTPCR ಚೆಕ್ ಆಗಿರ್ಬೇಕು. 7 ತಂಡಗಳು ಬಂದಿವೆ. ಉಳಿದ ತಂಡಗಳಲ್ಲಿ 2 ಜನ ಇಲ್ಲದಿದ್ರು ಕೂಡ ತಂಡಗಳು ಬರೋದಿಲ್ಲ ಹೇಮಚಂದ್ರಣ್ಣ. ಯಾಕಂದ್ರೆ ಕ್ರಿಕೆಟ್ಗೆ ಮುಲ್ಪೈರ್ ಎಲ್ಲ ರೆಡಿ ಮಾಡ್ಕೊಳ್ಳಿ, ಕಬಡ್ಡಿ ಗುರಿಯನ್ನು ರೆಡಿ ಮಾಡ್ಕೊಳ್ಳಿ. ಹಗ್ಗ ಜಗ್ಗಾಟದಲ್ಲಿ 2 ಜನ ಒಬ್ಬ ಇದ್ರು ಕೂಡ ತಂಡ ಬರೋದೇ ಇಲ್ಲ. ಯಾಕಂದ್ರೆ ತಂಡದ ಘನತೆ ಕಡಿಮೆ ಆಗುತ್ತೆ. ಇಲ್ಲಿಯವರನ್ನ ಸೇರಿಸಿರೋದು ಆಗೋದಿಲ್ಲ. ಆ ರೀತಿಯಲ್ಲಿ ಇವತ್ತು ಸ್ವಲ್ಪ ಕೇರಳದ ತಂಡಗಳು ಕಡಿಮೆ. ಹಾಗಂತೇಳಿ ಈ ರೀತಿಯ ಈ ಮಾದರಿಯ ಹಗ್ಗ ಜಗ್ಗಾಟದಲ್ಲಿ ಈ ಭಾಗದಲ್ಲಿ ಒಂದು ತಂಡಗಳಿಲ್ಲ. ನಮ್ಮಲ್ಲಿ ಏನಿದ್ರು ಗ್ರಿಪ್ ಬಂಡ ಗುಂಡಿ ಮಾಡ್ತದೆ ಐಟಿ ವೈಪಣಂಚಿನ ತಂಡಗಳಿತ್ತು. ಹಗ್ಗ ಜಗ್ಗಾಟದಲ್ಲಿ 6 ಮಾದರಿಯ ಹಗ್ಗ ಜಗ್ಗಾಟ. ಒಂದು ಇದರ ಲೆವೆಲ್ ಅಂತ ಅಂಟುತ್ತೇವೆ. ಕೇರಳದಲ್ಲಿ ಇದು ಲೆವೆಲ್ ಜಾಸ್ತಿ ಆಡೋದು ಕೇರಳ. ಇನ್ನೊಂದು ಸಿಂಗಲ್ ಗ್ರಿಪ್ ಬಂಡ ಒಂಜಿ ಕೊಂಬೆಗೆರೆಯಲ್ಲಿ ಮಾತ್ರ ಇಂಚ ಉಂಟು. ನಾನೊಂಜಿ ಫುಲ್ ಗ್ರಿಪ್ ಪಂಡ ಒಂಜಿ ಕಂಗದ ಗುಂಡಿ ಇದ್ದ ಲೆಕ್ಕ ಮಾಡ್ತದೆ. ಐಟ್ ರೆಡ್ ಕಾರ್ ಕೊಡ್ತು ಸೊಂಟೋಗಬಾರ್ದು ವೈಪಣ ಮೂಜಿನ ನಮ್ಮದ ಗೊಬ್ಬು 4ದ ಗೊಬ್ಬು ಇಂಜಿನ ಪೊಯ್ಯೇಟು ಮರಳು ಮಲ್ಪ ಉಡುಪಿ ಡಾಬಾಗಡ 5ನೇ ನಮೂನೆಯ ಗೊಬ್ಬು ಕೆಸರುಗದ್ದೆ ಹಗ್ಗ ಜಗ್ಗಾಟ. 6ನೇ ನಮೂನೆಯ ಹಗ್ಗ ಜಗ್ಗಾಟ ಏನಂದ್ರೆ ಮಲ್ಲ ಸುದೆಟ್ಟು ಕಟ್ಟಬಾರ್ದು, ಸೈಡ್ ಕಟ್ಟಬಾರ್ದು, ಸೊಂಟಪಾಯಿ ನೀರಿಡು ಬಲ್ಲುನು ಬತ್ತು ವೈಪನ ಜನ ಬೇರೆ ಬೇರೆ ರೀತಿ. ನಾನು ಪ್ರಕಾಶ್ ಪಿಲಿಕಪ್ಪ ಹೇಳಿದಾಗ 500 ವರ್ಷದ ಹಿಂದೆ ಪ್ರಾಣಿಗಳ ಚರ್ಮವನ್ನ ಒಂದು 500 ಜನ ಹಂಚಿ ಪತ್ತದ ವೈಪುನ ಜನ ಅತಿ ಪುರಾತನವಾಗಿರ್ತಕ್ಕಂತಹ ಇತಿಹಾಸ ಇರುವಂತಹ ಏಕೈಕ ಆಟ ಇದ್ರೆ ಅದು ಹಗ್ಗ ಜಗ್ಗಾಟ ಅಂತ ಹೇಳಿಕೊಳ್ಳಿ. ಹೆಮ್ಮೆಯಿಂದ ಹೇಳ್ತಾ ಇದೆ, ಹೆಮ್ಮೆಯಿಂದ ಹೇಳ್ಕೊಳ್ತಾರೆ. ಎಸ್ ಗೆಂದು ಅಣ್ಣ ನಮ್ಮ ನಿಗ್ಲು ಒಟ್ಟಿಗೆ ಬರ್ತಾರಲ್ಲ ನಿಗ್ಲ ಬುಧಾರ ಒಂದು ಎಕ್ಸ್ಟ್ರಾ ಪ್ಲೇಯರ್ ನಗಲಿ. ನಿಮ್ಮ ಹೆಸರು ದೀಪ ಮಧು. ಸರಿ, ಒಂದು ತಂಡವನ್ನು ಮಹಿಳಾ ತಂಡವನ್ನು ಬೇರೆ ಬೇರೆ ಕಡೆಗೆ ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಸುಲಭ ಇಲ್ಲ. ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವವರು ಪೂರ್ಣೇಶ್, ಮಿಸ್ಟರ್ ಉಮೇಶ್, ಕಿಶೋರ್ ಅಂಡ್ ಮಿಸ್ಟರ್ ಸದಾನಂದ ಮತ್ತು ನಿಮ್ಮ ಇವತ್ತು ಬಂದಿಲ್ಲ. ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತಾ ಇದ್ದೇನೆ. ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ನೆನಪಿಸಿಕೊಳ್ತಾ ಇದ್ದೇನೆ. ಎಲ್ಲ ಅಲ್ತಾಫ್ ನಿಮ್ಮೆಲ್ಲರನ್ನ ಕೂಡ ಅಭಿನಂದಿಸುತ್ತೆ. ಬಂಧುಗಳೇ, ಎಲ್ಲಿಯ ಬಾಲೆನ್ ನಮ್ಮ ಅಪ್ಪೆಂದು ಬಂಪ, ಪ್ರಾಯಗ ಬತ್ತಿನ ಪೊಣ್ಣಣ್ಣ ನಮ್ಮ ಅಪ್ಪೆಂದು ಬಂಪ, 16 ಬತ್ತಿನ ಪೊಣ್ಣಣ್ಣ ನಮ್ಮ ಅಪ್ಪೆಂದು ಬಂಪ, 30 ವರ್ಷದ ಪೊಣ್ಣಣ್ಣ ನಮ್ಮ ಅಪ್ಪೆಂದು ಬಂಪ, 75 ವರ್ಷ 100 ವರ್ಷದ ಅಪ್ಪೆನು ನಮ್ಮ ಪ್ರಾಯದ ಅಜ್ಜಿ ನಮ್ಮ ಅಪ್ಪೆಂದು ಬಂಪ. ಆಡ ಅಮ್ಮೆಂದು ಪಣಿಯರ ಸಾಧ್ಯ ಅಮ್ಮೆಂದು ಬಂಪ ಎಪ್ಪೊಂದು ಬಣ್ಣ ಒಂಜಿ ಆನಗ ಒಂಜಿ ಪೊಣ್ಣನ ಕೈ ಪತ್ತದ ಆಯಗ ಸಂಸಾರ ಕೋರ್ದ ಅಲ್ಲ ಕೈಟೊಂಜಿ ಬಾಲೆ ಕೋರ್ನ ಬುಕಾಯ ಅಮ್ಮೆ ಅಪ್ಪೆ ಅಂಚಿನ ಮೂರ್ತಿ ಸ್ವರೂಪ ಎತ್ತನ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ನಾವೆಲ್ಲ ಪುರುಷರ ಚಪ್ಪಾಲೆಯನ್ನು ಕೂಡ ಅಭಿನಂದಿಸಬೇಕು. ಅಂಚಿನ ತ್ಯಾಗಮಯಿ ತಿಂದ ಅಂಚಿನ ಒಂಜಿ ತಾಕತ್ತಿತ್ತಿಂದ ನಾವು ಪುಂಜನಗಳಿಗೆ ಮಾತ್ರ ಸಾಧ್ಯ.
ಆಂಜನೇಯಗಳ ವಿಪರ ಸಾಧ್ಯಜ್ ಬಂಡ ನಮ್ಮ ಮಾತ ಉಂಡಾಯಿನ ಬಂಡ ಮೂಲ ಸ್ವರೂಪ ಎಂಜಿನ ಭೂಮಿ ಆ ಭೂಮಿ ಬಂಡ ಅಪ್ಪೆ ಅಪ್ಪೆ ಬಂಡ ಪೊಣ್ಣು ಆ ರೀತಿದ ಇಡೀ ವಿಶ್ವನು ಕೊರ್ನಂಚಿನ ಮರ್ಯಾದೆ ಕೊರ್ನಂಚಿನ ಒಂಜಿ ಮೂರ್ತಿ ಉಂಡ ಅವು ನಮ್ಮ ಈ ಸೇರ್ನಂಚಿನ ಮಾತ ಅಪ್ಪೆಲ್ಲಿಗೆ ದೊಡ್ಡ ಮ್ಯೂಸಿಕ್ ನೊಂದಿಗೆ ಅವರನ್ನ ಅಭಿನಂದಿಸಿದ್ದೇವೆ. ಜೈ ಶ್ರೀರಾಮ್ ಕೊಕ್ಕಡ. ತಾಕತ್ತಿನ ತಂಡ 2022 ಕಪಿಲ ಕೇಸರಿ ಯುವಕ ಮಂಡಲದ ಪ್ರಥಮ ಪಂದ್ಯಾಟದ ಪ್ರಥಮ ಸುದ್ದಿಗಾಗಿ ಸುರಭಿ ಪ್ಲೀಸ್. ಪಂದ್ಯಾಕೂಟದಲ್ಲಿ ಪ್ರಥಮ ಸುತ್ತಿನ ಪ್ರಥಮ ಪಂದ್ಯಾಕೂಟದಲ್ಲಿ ಜೈ ಶ್ರೀರಾಮ್ ಕೊಕ್ಕಡ ರೆಡಿ ಅದು ರೆಡಿ ಎಸ್ ರೆಡಿ ರೈಟ್ ರೆಡಿ ಹೊಡಿರಿ ಚಪ್ಪಾಳೆ ಜೈ ಶ್ರೀರಾಮ್ ಕೊಕ್ಕಡ ದ್ವಿತೀಯ ಸುತ್ತಿನ ಹಣಾಹಣಿ ಇದು. ಆರಂಭಗೊಂಡಿದೆ. ಆರಂಭದ ಭಾಗದಲ್ಲಿ ಜೈ ಶ್ರೀರಾಮ್ ಕೊಕ್ಕಡ ಧನ್ಯವಾದಗಳು. ಒಂದು ನಿಮಿಷದಿಂದ